ಉಳ್ಳಾಲ ನಗರಸಭಾ ಆಡಳಿತಗ ನಿದ್ರದ ಲಕ್ಕಡಾಂಡ ಜೋರದ ಬರ್ಸ ಬರಡಾಂಡು ಕರಿ ರಡ್ಡು ಮುಜ್ಜಿ ದಿನಟ ಬತ್ತಿನ ಬರ್ಸ ಐಟ್ಲ ಅಂಗಾರ ಬತ್ತಿನ ದಾಕರದ ಬರ್ಸ ಊರೊರ್ಮೆ ಕೃತಕ ನೆರೆನು ಕಂತು ಪಾಡ್ದು ಜನಜೀವನ ಅಸ್ತವ್ಯಸ್ತ ಆಪುಲಕ ಮಲ್ತದಂಡು ತೋಕೋಡು ಪರಿಸರ ಅಂಗಾರೆ ವಸ್ತುಶಃ ನೀರು ಮುರ್ಕಿಲಕ ಆದಿತ್ತಂಡು ಜನಕ್ಲು ತಂಕ್ಲನ ಆಡಳಿತಗ ಶಾಪ ಪಾಡೊಂದು ಅಂಚಿಂಚಿ ಪೋಪಿಲಕ ಆದಿತ್ತಂಡು ಈ ತಾನಗ ಜನಕ್ಲನ ಬೊಬ್ಬೆಕೆಂದು ಬೊಳ್ಳದ ನೀರು ತಂಕ್ಲೆ ಮುಟ್ಟ ಬರ್ಪುಂಡು ಪನ್ನಗ ಉಳ್ಳಾಲ ನಗರಸಭೆಗೆ ಎಚ್ಚರ ಆತಂಡು ಬುಧವಾರ ಕಾಂಡೆನೆ ತರಾ ತುರಿಟ್ಟು ತೋಡು ಬ್ಲಾಕ್ನ ದೆಪ್ಪವನ ಬೇಲೆಗೆ ಉಳ್ಳಾಲ ನಗರಸಭೆ ತಕ್ಲು ದುಂಬಾತೇರು ಫ್ಲೈಓವರ್ ಕಾಮಗಾರಿದಾತ್ರ ಇಂಚ ಆಂಡು ಪಂಡದು ತಂಕ್ಲೆನ ತಪ್ಪುನು ಹೆದ್ದಾರಿ ಇಲಾಖೆದ ಪುಗೇಲ್ಗೆ ಜಾರಾವ್ನ ಪಾತೆರ ಉಳ್ಳಾಲ ನಗರಸಭೆತ್ತು ನಗರಸಭಾ ಅಧ್ಯಕ್ಷರು ಶ್ರೀ ಹುಸೇನ್ ಕುಂಜಿಮೋನು ಸ್ಥಾಯಿ ಸಮಿತಿ ಅಧ್ಯಕ್ಷರು ಶ್ರೀ ಉಸ್ಮಾನ್ ಕರ್ಲಾಪು ಸದಸ್ಯರು ಶ್ರೀ ಬಾಜಿಲ್ ಡಿಸೋಜಾ ಉಳ್ಳಾಲ ನಗರಸಭೆದ ಮುತಾಲಿಕೆಡು ತೋಡು ತಾದಿ ಸರಿಮಲ್ಪವನ ಕಾಮಗಾರದ ಬಗೆಟ್ಟು ವಿವರ ಕೊರಿಯರು. ಈ ಸಲದ ಮಳೆಗೆ ಗಾಳಿ ಒಂದು ದಿವಸದ ಮಳೆಯಲ್ಲಿ ಉಳ್ಳಾಲ ನಗರಸಭೆ ಆಗಲಿ ಮಂಗಳೂರು ತಾಲೂಕು ಎಲ್ಲ ಕಡೆಯಲ್ಲಿ ಬೇಕು. ಇಂಥ ಮಳೆ ಕೆಲವು ವರ್ಷಗಳಿಂದ ನಾನು ನೋಡಲಿಲ್ಲ. ನನ್ನ ಪ್ರಾಯದಲ್ಲಿ ಇಂಥ ಬೆಳಗಿನಿಂದ ಒಂದು 4 ಗಂಟೆಯಲ್ಲಿ ಮಳೆ ಅಷ್ಟು ಜೋರಾಗಿತ್ತು. ಇದರ ಬಗ್ಗೆ ಇವತ್ತು ಕಾಮಗಾರಿಯನ್ನು ನಾವು ಹಿಡಿದಿದೆ. ಅಂದರೆ ಇದಕ್ಕೆ ನಿಜವಾಗಿಯೂ PWD ಅವರು ಆಚೆಗೆ ಹಿಂಭಾಗಕ್ಕೆ ಹೈವೇ ಅವರು ಈಚೆ ನಿರ್ಲಕ್ಷ್ಯ ಯಾರು PWD ಅವರ ಹೈವೇ ಅವರ ನಿರ್ಲಕ್ಷ್ಯದಿಂದ ಇಂಥ. ಆದರೂ ನಾವು ಮಾನವ ದೃಷ್ಟಿಯಿಂದ ನಗರಸಭೆಯಿಂದ ಎಲ್ಲರೂ ನಾವು ಸದಸ್ಯರು ಎಲ್ಲರೂ ಬಂದು ಈ ಕಾಮಗಾರಿಯನ್ನು ನಡೆಸಿದ್ದೇವೆ. ಅದಕ್ಕೆ ಬೇರೆ ಯಾರಿಲ್ಲ. ಇದು ನಗರಸಭೆ ಚೀಫ್ ಆಫೀಸರ್ ಇಲ್ಲೇ ನಿಂತು ಮುಖ ಮಾಡಿದ್ದಾರೆ. 3 ಹೆಲ್ತ್ ಇನ್ಸ್ಪೆಕ್ಟರ್ ಅವರು, ಅದಕ್ಕೆ ಇಂಜಿನಿಯರ್ ಅವರು ಎಲ್ಲ ಮಾಡಿ ನಾವು ಕೆಲಸವನ್ನು ಮುಂದುವರಿಸಿದ್ದೇವೆ. ಅಂಥ ಪ್ರಕಾರ ಉಳ್ಳಾಲದಲ್ಲಿ ಎಷ್ಟೇ ಮನೆಗಳು ಹಾನಿಯಾಗಿದೆ. ತುಂಬುಗುಡ್ಡೆ, ನೆವಂತಿಗುಡ್ಡೆ, ಕಲ್ಲಾಪು, ಬಟ್ಲ, ಅಂಬಟಡಿ, ಇನ್ನಿತರ ತಗ್ಗು ಪ್ರದೇಶ, ಅಲೆಕಲ, ಈಗ ಉಳ್ಳಾಲ ಬೈಲು ಇಂಥ ಕಡೆಯಲ್ಲೇ ರೋಡೆಲ್ಲ ಹಾಳಾಗಿ ಮಳೆಯಿಂದ ಎಲ್ಲ ಕೊಚ್ಚಿಕೊಂಡು ಹೋಗಿದೆ. ಆದರೂ ಸುಧಾರಿಸಿಕೊಂಡು ನಾವು ಬರ್ತೇವೆ. ರಾತ್ರಿ ನಿನ್ನೆ ಬೆಳಗ್ಗಿನಿಂದ ಎಲ್ಲ ಸದಸ್ಯರು ನಾವು ಚೀಫ್ ಆಫೀಸರು ಎಲ್ಲರೂ ಸೇರಿ ಸೇವೆಯನ್ನು ಮಾಡಿದ್ದೇವೆ. ಬೇರೆ ಎಷ್ಟು ಸಣ್ಣ ಪುಟ್ಟ ಇವತ್ತು JCBಯನ್ನು ತರಿಸಿದ್ದೇವೆ, ಇನ್ನೊಂದು ತರಿಸಿದ್ದೇವೆ. ಆದರೂ ಹೈವೇ ಅವರು ಫೋನ್ ತೆಗೆಯುವುದಿಲ್ಲ. ಶಾಸಕರು ಬಂದು ತುಂಬ ಕೆಲಸವನ್ನು ಮಾಡಿ ಎಷ್ಟೇ ಪ್ರಯತ್ನ ಮಾಡಿದರು ಹೈವೇ ಅವರು ಫೋನ್ ತೆಗೆಯುವುದಿಲ್ಲ. ಈಗ ಮೀಟಿಂಗ್ ಕರೀಲಿಕ್ಕೆ DCF ಆಫೀಸ್ಗೆ ಹೈವೇ ಅವರ ಮೀಟಿಂಗ್ ಮತ್ತು PWD ಅವರ ಮೀಟಿಂಗಲ್ಲಿ ತುರ್ತಾಗಿ ಶಾಸಕರು ನಮ್ಮ UT ಖಾದರ್ ಅವರು ಹೋಗಿದ್ದಾರೆ. ಆಗಿರುವಾಗ ಎಷ್ಟು ಸೇವೆಯನ್ನು ಮಾಡ್ತಾ ಇದ್ದೇವೆ. ಸ್ವಲ್ಪ ಜನರಿಗೆ ತೊಂದರೆ, ಅವ್ರು ಬರಲಿಲ್ಲ ಇವರು ಬರಲಿಲ್ಲ ಹೇಳ್ತಾರೆ. ಏನು ಬರೋದು ಏನಾಗಲಿಲ್ಲ, ಎಲ್ಲ ಬರಲಿಲ್ಲ. ಇಲ್ಲಿ 5 ಫೀಟು 4 ಫೀಟು ನೀರಿತ್ತು. ಇಲ್ಲಿ ಬಂದು ಎಲ್ಲಿ ಹೋಗೋದು? ಅಂಗಡಿ ಒಳಗೆ ನೀರುಂಟು, ಹೋಟೆಲ್ನೊಳಗೆ ನೀರುಂಟು. ಏನು ಮಾಡೋದು? ನಾವು ದೂರದಲ್ಲಿ ನೋಡಿ ಹೋಗ್ಬೇಕಾದಲ್ಲ, ಬೇರೆ ಏನು ಮಾಡಲಿಕ್ಕೆ ಅದೆಲ್ಲ ಕೆಲಸ ಮಾಡಲಿಕ್ಕೂ ಸಾಧ್ಯ. JCB ಬಂದು ವಾಪಸ್ ಹೋಗಿದೆ. ಆಗಿರುವಾಗ ಸುಧಾರಿಸ್ಕೊಂಡು ಹೋಗಬೇಕು. ಎಲ್ಲರೂ ಸುಧಾರಿಸ್ಕೊಂಡು ಹೋಗಬೇಕು ಅಂತ ಹೇಳಿ ನಾನು ನಮ್ಮ ಸದಸ್ಯರೆಲ್ಲರ ಪರವಾಗಿಯೂ, ಚೀಫ್ ಆಫೀಸರ್ ಪರವಾಗಿ, ಇಂಜಿನಿಯರ್ ಪರವಾಗಿ, ಹೆಲ್ತ್ ಇನ್ಸ್ಪೆಕ್ಟರ್ ಪರವಾಗಿ ನಾವು ಆದಷ್ಟು ಕೆಲಸವನ್ನು ಮಾಡ್ತೇವೆ ಅಂತ ನಾನು. ಇದರಲ್ಲಿ ಹೈವೇ ಅವರು ಅವರ ಕೇರ್ಲೆಸ್ಸಿಂದಾಗಿ ತೊಕ್ಕೋಟಲ್ಲಿ ಇಷ್ಟು ಅಂಗಡಿಗಳಿಗೆ ಜನರಿಗೆ ತುಂಬ ಕಷ್ಟ ಆಗಿದೆ. ಹೈವೇ ಅವರು ಮಾಡಿದಂಥ ಕೆಲಸವನ್ನು ಅವರು
ಅವರಿಗೆ ನಾವು ಮುನ್ನೆ ಹೋಗಿ ಹೇಳಿದ್ದೇವೆ. ಆದರೂ ಒಂದೇ ಒಂದು ಹೈವೇ ಅಧಿಕಾರಿಗಳು ಯಾವುದೇ ಒಂದು ಫೋನನ್ನು ತೆಗೆಯುವುದಿಲ್ಲ. ಅದಕ್ಕಾಗಿ ನಮ್ಮ ನಗರಸಭೆಯಿಂದ ನಾವು JCP ಮತ್ತು ನಗರಸಭೆ ಸದಸ್ಯರು ಎಲ್ಲರೂ ಸೇರಿಕೊಂಡು ನಮ್ಮ ET ಖಾದರ್ ಅವರ ಆದೇಶ ಮೇಲೆಗೆ ನಾವೆಲ್ಲ ಈ ತೊಕ್ಕೊಟ್ಟಲ್ಲಿ ಈಗ ಕೆಲಸವನ್ನು ಪ್ರಾರಂಭ ಮಾಡಿದ್ದೇವೆ. ಈ ಮುಂದಿನ ದಿನ ಎಲ್ಲ ಕ್ಲೀನ್ ಮಾಡಲಿಕ್ಕಾಗಿ ಅವರು ಆದೇಶ ಮಾಡಿದ್ದಾರೆ. ಏನು ಹೈವೇ ಅವರು ಮಾಡಿದಂಥ ಕೆಲಸವನ್ನು ಸಂಪೂರ್ಣವಾಗಿ ಜನರಿಗೆ ಉಪದ್ರ ಮಾಡಬೇಕು ಅಂತಲ್ಲ ಮಾಡಿ ಈ ಹೈವೇ ಕೆಲಸವನ್ನು ಈ ಮಳೆಗಾಲಕ್ಕೂ ಆಗದೆ ಜನರಿಗೆ ಇನ್ನೂ ಜಾಸ್ತಿ ಕಷ್ಟ ಆಗುವ ಸಂಭವ ಇದೆ. ಆದರೂ ನಾವು ನಾಳೆ DC ಹತ್ರ ನಿಯೋಗ ಅಧ್ಯಕ್ಷರು ನಾವು ಸದಸ್ಯರೆಲ್ಲ ಹೋಗಲಿಕ್ಕಿದ್ದೇವೆ. ಹೀಗೆ ತಾನೇ ನಮ್ಮ ನಿನ್ನೆ ಬಂದ ಮಳೆ ಇದೊಂದು ಇಷ್ಟು ಮಳೆ ಇದು ಫಸ್ಟ್ ಬರುವುದನ್ನು ನಿಲ್ಲಿಸೋದು. ಈಗ ತಾನೇ ನ್ಯಾಷನಲ್ ಹೈವೇದವರು 15 ವರ್ಷದಿಂದ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇದು ಸಾರ್ವಜನಿಕ ಬಾರಿ ತೊಂದರೆ ಆಗಿದೆ. ಈಗ ತಾನೇ ಸ್ಮಾರ್ಟ್ ಸಿಟಿ, ಬೃಂದಾವನ, ಇದು ನಮ್ಮ ದೋಸೆ ಪಾಯಿಂಟ್ ಎಲ್ಲ ಅಂಗಡಿ ಮುಗಿದು ಹೋಗಿದೆ. ಇದಕ್ಕೆ ಈಗ ತಾನೇ ಈಗ ಸಚಿವರು ಬಂದು ಹೋಗಿದ್ದಾರೆ. ನಗರಸಭೆಯಿಂದ ಈಗ ತಾನೇ JCP ಆಗಿ ಎಲ್ಲ ಜನ ಹಾಕಿದ್ದಾರೆ. ಎಲ್ಲ ನಾವು ಮೀಟಿಂಗ್ ಕರೆದೇವೆ. ಎಲ್ಲ ಸದಸ್ಯರು ಒಟ್ಟಿಗಾಗಿ ಅಧ್ಯಕ್ಷರು, ಸದಸ್ಯರು, ಸ್ಥಾಯಿ ಸಮಿತಿ ಅಧ್ಯಕ್ಷರು ಎಲ್ಲ ಒಟ್ಟಿಗಾಗಿ ತುರ್ತು ಈಗ JCP ಆಗಿದ್ದಾರೆ. ಆದಷ್ಟು ಕೆಲಸ ಆಗ್ತದೆ. ಇದು ಹೈವೇದವರ ಪ್ರೋಗ್ರಾಮಿಂದ ನಗರಸಭೆಗೆ ಮಾಡ್ತಾ ಇದೆ. ಫ್ಲೈಓವರ್ ಕಾಮಗಾರಿ ಆಮೆಗತಿರು ನಡತೊಂದುಂಡು ಇಂದೆಕ್ ಸರಿಯಾಯಿನ ದಿಕ್ಕು ದೆಸೆಲ ಇಚ್ಚಿ ಕಾಮಗಾರಿ ಎಂಚ ನಡಪುಂಡು ಏತು ನಡಪುಂಡು ಎಂಚ ಆವಡು ಪಂಪಿನ ಬಗೆಟ್ ಸಾರ್ವಜನಿಕರಿಗೆ ಒವ್ವೇ ರೀತಿದ ಮಾಹಿತಿ ಇಚ್ಚಿ ಇದರ ಬಗೆಟ್ ಗಮನ ವಹಿಸೋಡಾಯಿನ ಸಂಸದರು ನಳಿನ್ ಕುಮಾರ್ ಕಟೀಲ್ ಕನಿಷ್ಠ ಆದಿ ತಿಂಗೊರ್ಗೋರ ಆಂಡಲ ಇಡಗು ಭೇಟಿ ಕೊರ್ಪುಜೇರು ಸಾರ್ವಜನಿಕರಿಗೆ ಆಪ್ನ ಬಗೆಟ್ ಒವ್ವೇ ರೀತಿದ ಅಹವಾಲೆಲ್ಲ ಕೇನುಜೇರು ಏರಾಂಡಲ ಇಂಥ ಬಗೆಟ್ ಪ್ರಶ್ನೆ ಪಾಡ್ಯರಂಡ ಹಾರಿಕೆದ ಜಾರಿಕೆದ ಉತ್ತರ ಕೊರ್ಪೇರು ಕಾಮಗಾರಿದಾತ್ರ ಜನಕ್ಲೆಗ್ ವಾರೀತಿದ ತೊಂದರೆಲು ಆಪನ್ ಪಂಪಿನ ಬಗೆಟ್ಲ ನಳಿನ್ ಕುಮಾರ್ ಕಟೀಲ್ ಗೇನದೆತ್ತೊನುಚೇರು ಉಳ್ಳಾಲ ಪರಿಸರಗು ಬರಿಯರೆನೆ ಅರೆಗು ಪುರ್ಸೊತ್ತಿಚ್ಚಿ ಅಕಸ್ಮಾತ್ ಆದ್ ಓವಾಂಡಲ ಕಾರ್ಯಕ್ರಮಕ್ಕೆ ಬತ್ತೆಂಡಲ ಒರ್ದ ಕೈ ಮುಗಿದು ತರಾ ತುರಿಟು ಬಲ್ಪೇರು ಅರೆಗು ಪಕ್ಷದ ಜನಕ್ಲೆನ ಬಂಗ ಕೇನೆರೆನೆ ಪುರ್ಸೊತ್ತಿಚ್ಚಿ ನನ ಜನಸಾಮಾನ್ಯರ್ನ ಬಂಗ ಕೇನೆರೆ ಏತು ಪುರ್ಸೊತ್ತು ಉಂಡು ಪಂಡದು ಜನಸಾಮಾನ್ಯರ್ನ ಅಭಿಪ್ರಾಯಲ ಅಪಗಪಗ ಕೇಂದು ಬರೊಂದೇ ಉಂಟು ನನ ಸಚಿವೇರು ಅರೆಗ್ಲ ಇನ್ನತ ಬಗೆಟ್ ಉಮೇದು ಈಚಿ ಇಂದು ಕೇಂದ್ರಕ್ಕೆ ಸಂಬಂಧಪಟ್ಟಿನ ವಿಷಯ ಪಂಡದು ಆರ್ಲಾ ಜಾರ್ವೇರು ಕನಿಷ್ಠ ಈ ಭಾಗದ ಸಾರ್ವಜನಿಕರು ಹೆದ್ದಾರಿ ಇಲಾಖೆದ ಕಾಮಗಾರಿದಾತ್ರ ವಾರೀತಿ ತೊಂದರೆ ಅನುಭವಿಸಾವಿರ ಪಂಪಿನೇನು ಅಧಿಕಾರಿಗಳನ್ನೆಲ್ಲ ಸಾರ್ವಜನಿಕರನ್ನೆಲ್ಲ ಸಭೆ ನಡಪಾದು ಅಧಿಕಾರಿಗಳಿಗೆ ಜನಸಾಮಾನ್ಯರನ ತೊಂದರೆನು ಗೇನಗ ಕನವಲಿ ಪಂಡದು ಜನಸಾಮಾನ್ಯರನ ಅಭಿಪ್ರಾಯ ಅಂಗಾರದಂಚಿನ ಬರ್ಸ ಬತ್ತುಂಡ ವಾರೀತಿದ ತೊಂದರೆಲು ಆಪನು ಪಂಡು ತೆರಿಪಾಯಿನ ಉಳ್ಳಾಲ ವಲಯ CPIM ಪ್ರಧಾನ ಕಾರ್ಯದರ್ಶಿ ಶ್ರೀ ಕೃಷ್ಣಪ್ಪ ಸಾಲ್ಯಾನ್ ಹೆದ್ದಾರಿ ಇಲಾಖಾ ಅಧಿಕಾರಿಗಳ ನಿರ್ಲಕ್ಷ್ಯ ಸಂಸದರಿನ ಬೊಕ್ಕ ಉಳ್ಳಾಲ ಶಾಸಕರು ನಗರಸಭೆತ ನಿರ್ಲಕ್ಷ್ಯಡ್ ಜನಸಾಮಾನ್ಯರು ಇನಿ ತೊಂದರೆ ಅನುಭವಿಸಾವಲಕ ಆತನು ಪಂಡು ತೆರಿಪಾಯರು 29ನೇ ತಾರೀಕಿನ ಒಂದು ಇಡೀ ದಿನದ ಒಂದು ಮಳೆಯಿಂದ ನಮ್ಮ ಈ ಉಳ್ಳಾಲ ವಿಭಾಗದ ಈ ತೊಕ್ಕೋಟು ಕೇಂದ್ರ ಸ್ಥಳವಾದ ಈ ತೊಕ್ಕೋಟಲ್ಲಿ ನಿನ್ನೆ ಮಳೆ ನೀರೆಲ್ಲ ಈ ಒಂದು ತೊಕ್ಕೋಟು ಜಂಕ್ಷನಲ್ಲಿ ನಿಂತು ಈ ಅಂಗಡಿಯವರಿಗೆ ಮತ್ತು ಸಾರ್ವಜನಿಕರಿಗೆ ವ್ಯಾಪಾರಸ್ಥರಿಗೆ ಬೇರೆ ಬೇರೆ ಶಾಲೆಯಿಂದ ಹೋಗುವಂಥ ಮಕ್ಕಳಿಗೆ ತುಂಬ ಅಡಚಣೆ ಆಗಿದೆ. ಇದಕ್ಕೆ ಒಂದು ಕಾರಣ ಅಂತಂದರೆ ನಮ್ಮ ಇಲ್ಲಿ ಒಂದು ಫ್ಲೈಓವರ್, ಆ ಫ್ಲೈಓವರ್ ಒಂದು 7-8 ವರ್ಷದಿಂದ ಕೆಲಸ ಆರಂಭ ಆಗಿ ಇಷ್ಟರ ತನಕ ಪೂರ್ತಿ ಅದರ ಕೆಲಸ ಆಗದ ಕಾರಣ ಅಲ್ಲಲ್ಲಿ ಒಂದು ಸರಿಯಾದ ರಸ್ತೆ ರಚನೆ ಮಾಡಲಿಕ್ಕೆ ಮತ್ತು ಅಲ್ಲಲ್ಲಿ ಹೊಂಡ ತೆಗೆದು ಮಣ್ಣು ರಾಶಿ ಆಗಿದ ಕಾರಣ ಒಂದು ಈ ಒಂದು ಅಡಚಣೆಗೆ ಕಾರಣ. ಮತ್ತೊಂದು ನಮ್ಮ
ಈ ಒಂದು ಉಳ್ಳಾಲ ನಗರಸಭೆ ಇದರ ಒಂದು ನಿರ್ಲಕ್ಷ್ಯವೇ ಅಂತ ಹೇಳ್ಬೋದು. ಯಾಕೆಂದರೆ ಜಿಲ್ಲಾಡಳಿತ ಪದೇ ಪದೇ ನಮ್ಮ ಈ ಒಂದು ಮಳೆಗಾಲದಲ್ಲಿ ಆಗುವಂಥ ಯಾವುದು ಅನಾಹುತ ಉಂಟಾ, ಯಾವುದು ಸಾರ್ವಜನಿಕರಿಗಿರುವಂಥ ಅಡಚಣೆ ತೊಂದರೆ ಉಂಟಾ, ಮಳೆ ನೀರು ನಿಂತು ಸಾರ್ವಜನಿಕರಿಗೆ ತೊಂದರೆ ಆಗುವುದನ್ನು ತಡೆಗಟ್ಟಲಿಕ್ಕೆ ಸೂಕ್ತವಾದ ಕ್ರಮವನ್ನು ಕೂಡಲೇ ಜಾಗೃತವಾಗಿ ಮುನ್ಸೂಚನೆಯಾಗಿ ಕೊಟ್ಟಿದ್ದಾರೆ. ಅದನ್ನು ಸರಿಯಾದ ರೀತಿಯಲ್ಲಿ ನಗರಸಭೆ ಕೂಡ ಪಾಲಿಸದ ಕಾರಣ ಅದರ ಬೇಜವಾಬ್ದಾರಿ ಅಂತಲೇ ಹೇಳ್ಬೋದು. ಇಂಥ ಒಂದು ಸಂದರ್ಭದಲ್ಲಿ ಇಲ್ಲಿ ಪೂರ್ತಿ ಈ ತುಕ್ಕೋಟು ಜಂಕ್ಷನ್ನಲ್ಲಿ ಕೆಲವು ಅಂಗಡಿಗೆ ಹೋಟೆಲಿಗೆ ಮಳೆ ನೀರು ನುಗ್ಗಿ ಅವರಿಗೆ ಇನ್ನೂ 2-3 ದಿನ ವ್ಯಾಪಾರ ಆರಂಭ ಮಾಡಲಿಕ್ಕೆ ಸಾಧ್ಯ ಆಗದ ರೀತಿಯಲ್ಲಿ ಅದೇ ರೀತಿಯಲ್ಲಿ ದೊಡ್ಡ ರೀತಿಯ ನಷ್ಟ ಕೂಡ ಆಗಿದೆ. ಸಾರ್ವಜನಿಕರಿಗೆ ರಸ್ತೆ ದಾಟಲಿಕ್ಕೆ, ಶಾಲೆ ಮಕ್ಕಳಿಗೆ ರಸ್ತೆ ದಾಟಲಿಕ್ಕೆ, ಆಚೆ ಹೋಗಲಿಕ್ಕೆ ತುಂಬ ತೊಂದರೆ ಆಗಿದೆ. ಮಳೆಗಾಲ ಇಲ್ಲದಿದ್ದರೂ ಮಳೆ ಇಲ್ಲದ ಸಮಯದಲ್ಲಿ ಕೂಡ ರಸ್ತೆ ದಾಟಲಿಕ್ಕೆ ತುಂಬ ಕಷ್ಟ ಆದ ಕಾರಣ ಇದನ್ನು ಈ ಒಂದು ಜಿಲ್ಲಾ ಆಡಳಿತ ಮತ್ತು ನಗರಸಭೆ ಇನ್ನೂ ಬರುವಂಥ ಮಳೆ ಆರಂಭ ಈಗ ಶುರುವಾಗಿದೆ. ಮುಂದಕ್ಕೆ 2-3 ತಿಂಗಳು ಮಳೆ ಇರ್ತದೆ. ಈ ಬಗ್ಗೆ ಕೂಡಲೇ ಅದರ ಬಗ್ಗೆ ಜಾಗೃತೆ ವಹಿಸಿ ಸಾರ್ವಜನಿಕರಿಗೆ ಮತ್ತು ಎಲ್ಲ ಈ ಪ್ರದೇಶದ ವಿದ್ಯಾರ್ಥಿಗಳಿಗೆ, ವ್ಯಾಪಾರಸ್ಥರಿಗೆ ಒಂದು ಯಾವುದೇ ಅಡಚಣೆ ಆಗದಂತೆ ಇದರ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳಬೇಕಂತ ನಾನು ವಿನಂತಿ ಮಾಡ್ತಾ ಇದ್ದೇನೆ. ಹೀಗೆ ತಾನೇ ನಮ್ಮ ನಿನ್ನೆ ಬಂದ ಮಳೆ ಇದೊಂದು ಇಷ್ಟು ಮಳೆ ಇದು ಫಸ್ಟ್ ಬರುವುದನ್ನು ನಿಲ್ಲಿಸೋದು. ಈಗ ತಾನೇ ನ್ಯಾಷನಲ್ ಹೈವೇದವರು 15 ವರ್ಷದಿಂದ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇದು ಸಾರ್ವಜನಿಕ ಬಾರಿ ತೊಂದರೆ ಆಗಿದೆ. ಈಗ ತಾನೇ ಸ್ಮಾರ್ಟ್ ಸಿಟಿ, ಬೃಂದಾವನ, ಇದು ನಮ್ಮ ದೋಸೆ ಪಾಯಿಂಟ್ ಎಲ್ಲ ಅಂಗಡಿ ಮುಗಿದು ಹೋಗಿದೆ. ಈಗ ತಾನೇ ಸಚಿವರು ಬಂದು ಹೋಗಿದ್ದಾರೆ. ನಗರಸಭೆಯಿಂದ ಈಗ ತಾನೇ JCB ಆಗಿ ಎಲ್ಲ ಜನ ಹಾಕಿದ್ದಾರೆ. ಎಲ್ಲ ನಾವು ಮೀಟಿಂಗ್ ಕರೆದೇವೆ. ಎಲ್ಲ ಸದಸ್ಯರು ಒಟ್ಟಿಯಾಗಿ, ಅಧ್ಯಕ್ಷರು, ಸದಸ್ಯರು, ಸ್ಥಾಯಿ ಸಮಿತಿ ಅಧ್ಯಕ್ಷರು ಎಲ್ಲ ಒಟ್ಟಿಯಾಗಿ ತುರ್ತು ಈಗ JCB ಆಗಿದ್ದಾರೆ. ಆದಷ್ಟು ಕೆಲಸ ಆಗ್ತದೆ. ಇದು 50 ಪ್ರಾಬ್ಲಮಿಂದ ನಗರಸಭೆಗೆ ಮಾಡ್ತಾ ಇದೆ.